ಪ್ರತಿ ಬಾರಿ ಒಂದಲ್ಲ ಒಂದು ವಿಚಾರಗಳಿಗಾಗಿ ಖಾದರ್ ಸುದ್ದಿಯಲ್ಲಿದ್ದು ತನ್ನ ವಿಶೇಷ ಗುಣಗಳಿಂದ ಅವರು ಇತರ ರಾಜಕಾರಣಿಗಳಿಂದ ಭಿನ್ನರಾಗಿ ಕಾಣ್ತಾರೆ. ಇದೀಗ ಚಾಲಕನೇ ಇಲ್ಲದ ಕಾರಿನಲ್ಲಿ ಸಂಚರಿಸುವ ಮೂಲಕ ಖಾದರ್ ಅವರ ಧೈರ್ಯ ಸಾಹಸವನ್ನ ಜನ ಕೊಂಡಾಡಿದ್ದಾರೆ. ಡ್ರೈವರ್ ಇಲ್ಲದೆ ಸಂಚರಿಸುವ ಕಾರಿನ ಬಗ್ಗೆ ನಾವೆಲ್ಲ ಕೇಳಿದೆವು. ಈಗ ಅಮೆರಿಕ ಪ್ರವಾಸಕ್ಕೆ ತೆರಳಿರುವ ಕರ್ನಾಟಕ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹಾಗೂ ಶಾಸಕರ ತಂಡ ಅಮೆರಿಕದಲ್ಲಿ ಚಾಲಕ ರಹಿತ ಕಾರಿನಲ್ಲಿ ಸಂಚರಿಸುವ ವಿಡಿಯೋ ಒಂದು ವೈರಲ್ ಆಗಿದೆ. ಅಮೆರಿಕದ ಬೋಸ್ಟನ್ನಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಸ್ಪೀಕರ್ಗಳ ಸಮ್ಮೇಳನದಲ್ಲಿ ಭಾಗವಹಿಸಲು ಶಾಸಕರ ಜೊತೆ ಸ್ಪೀಕರ್ ಯುಟಿ ಖಾದರ್ ಪ್ರವಾಸ ಕೈಗೊಂಡಿದ್ದಾರೆ. ಅಮೆರಿಕದ ರಸ್ತೆಯಲ್ಲಿ ಡ್ರೈವರ್ ಲೆಸ್ ಕಾರಿನಲ್ಲಿ ಪ್ರಯಾಣಿಸಿದ ಸ್ಪೀಕರ್ ಯುಟಿ ಖಾದರ್ ಅವರ ಧೈರ್ಯವನ್ನ ಮೆಚ್ಚಲೇಬೇಕು ಎಂದು ಜನ ಹೇಳಿದ್ದಾರೆ. Not all cities are this one, sir.